ನಮಸ್ಕಾರ. ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಡನೆ ಇದ್ದಾರೆ ಕವಯತ್ರಿ ಯಶೋಧ ಗಾಣಿಗ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ. ನಮಸ್ಕಾರ. ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗಿಳಿಸೋ ಕವಿ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ನಿಮ್ಮ ಕಿರುಪರಿಚಯವನ್ನು ನಮ್ಮ ವೀಕ್ಷಕರಿಗಾಗಿ ಕಾರ್ಯಕ್ರಮದ ಮೊದಲಿಗೆ ನೀವು ಮಾಡಿಕೊಡಿ. ಅಂದರೆ ನಿಮ್ಮ ಹುಟ್ಟೂರು, ನಿಮ್ಮ ಕುಟುಂಬ, ನೀವು ಓದಿರುವಂಥದ್ದು. ನಾನು ಹುಟ್ಟಿದ್ದು ಹೈದರಾಬಾದಲ್ಲಿ. ಕೆಲವು ಕಾರಣಾಂತರಗಳಿಂದ ನಾನಿಲ್ಲಿ ಅಜ್ಜಿ ಮನೆಯಲ್ಲಿ ಬೆಳೆಯುವ ಹಾಗೆ ಆಯಿತು. ಅಜ್ಜಿ ಅಂದರೆ ನನ್ನ ಅಪ್ಪನ ಚಿಕ್ಕಪ್ಪ ಚಿಕ್ಕಮ್ಮ, ಆ ರೀತಿ ಅವ್ರ ಮನೇಲಿ ಬೆಳೆದೆ. 1ರಿಂದ 7ನೇ ತರಗತಿವರೆಗೆ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಕೆಮ್ಮಣ್ಣು, ಇಲ್ಲಿ ಓದಿದ್ದೇನೆ. 8, 9, 10 ಹಾಗೂ PUC ಸರಕಾರಿ ಪದವಿ ಪೂರ್ವ ಕಾಲೇಜು ಕೆಮ್ಮಣ್ಣು, ಇಲ್ಲಿ ಓದಿದ್ದೇನೆ. ಡಿಗ್ರಿಯನ್ನು ನಾನು ಅಜ್ಜರ್ಕಾಡ್ ಮಹಿಳಾ ಕಾಲೇಜಲ್ಲಿ ಕಲ್ತಿರುವಂಥದ್ದು. ಮತ್ತು ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ? ಯಾರು ಈಗ ಗಂಡನ ಮನೆಯಲ್ಲಿದ್ದೇನೆ. ಅತ್ತೆ, ಗಂಡ, ಮಗ, ನಾನು. ಎಷ್ಟು ಜನ ಇದ್ದೀರಿ? ಮಗ ಎಷ್ಟು ದೊಡ್ಡವನು? ಮಗ ಈಗ 3ನೇ ಕ್ಲಾಸು, 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ಈಗ ನಿಮಗೆ ಮೊದಲು ಈ ಕಥೆಗಳನ್ನು ಕವನಗಳನ್ನು ಬರಿಬೇಕಂತ ಹೇಳಿ ಪ್ರೇರಣೆ ಆಗಿದ್ದು ಯಾವಾಗ? ಪ್ರೇರಣೆ ಆಗಿದ್ದು 2009ರಲ್ಲಿ. ಯಾಕಂದರೆ ಮೆಚುರಿಟಿ ಬಂದಾಗ ನನ್ನ ಜೀವನದ ಕತೆ ಮೇಲೆ ಬರಿಬೇಕು ಅನ್ನಿಸ್ತು. ಆವಾಗ ಬರೆಯೋದಾದರೆ ಹೇಗೆ ಬರೆಯೋದು, ಏನು ಬರೆಯೋದು ಏನು ಗೊತ್ತಿಲ್ಲ. ನನಗೆ ಪ್ರೇರೇಪಣೆ ಆವಾಗ ಯಾರೂ ಇರಲಿಲ್ಲ. ಅದಕ್ಕೆ ನಾನೇ ಒಂದು ನನ್ನ ತಾಯಿ ಬಗ್ಗೆ ಬರೆದೆ ಕವನ ಬರೆದು ಇಟ್ಟಿದ್ದೆ. ನಮಗೆ ಸಂಪರ್ಕ ಸುಧಾ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು, ನಮ್ಮ ಗಾಣಿಗ ಪ್ರಕಾಶನ್ ಅವರದ್ದು. ಅದಕ್ಕೆ ಪಬ್ಲಿಷ್ ಮಾಡಿ 1 ತಿಂಗಳಲ್ಲಿ ಒಳಗೆ ಅವರು ಹಾಕಿದ್ರು. ನಿಮ್ಮ ಮೊದಲ ಕವನವೇ ಪ್ರಕಟಗೊಂಡಿತ್ತು, ಮೊದಲು ಬರೆದಿರುವಂಥದ್ದೇ. ಅದು ಬರಿಬೇಕಂತ ಹೇಳಿದ್ರೆ ಒಂದು ಸ್ಫೂರ್ತಿ ಇರ್ತಲ್ಲ, ಅಂದ್ರೆ ಬೇರೆಯವ್ರದ್ದು ಓದಿನೋ ಅಥವಾ ಯಾರೋ ಬರ್ದಿರುವಂಥದ್ದನ್ನು ನೋಡಿರ್ತೀರಿ. ನನಗೂ ಹಾಗೆ ಬರಿಬೇಕಂತ ಅನಿಸಿ ಅದೊಂದು ಮನಸ್ಸಲ್ಲಿ ಬಂದ ವಿಚಾರವನ್ನು ನೀವು ಬರ್ದಿದ್ರಿ. ಹೌದು. ಅಂದರೆ ಆ ಸಂಪರ್ಕ ಪತ್ರಿಕೆ ಬರೋದ್ರಿಂದ ನಾನು ಅದರಲ್ಲಿ ಬಂದ ಕವನಗಳನ್ನು, ಕಥೆಗಳನ್ನು ಓದ್ತಿದ್ರಿ ನೀವು. ಯಾಕೆ ನಮ್ಮ ಗಾಣಿಗ ಪ್ರಕಾಶನದಲ್ಲಿ ಬರೀಬಾರದು ಅಂತ ನಿಮ್ಗೆ ಅನಿಸಿತ್ತು. ಅಂದ್ರೆ ಓದಿ ನಿಮ್ಗೆ ಪ್ರೇರಣೆ ಆಯ್ತು ಆ ಪತ್ರಿಕೆಯಿಂದ. ಮೊದಲು ಬರೆದಿರುವಂತದ್ದು ಅಮ್ಮನ ಬಗ್ಗೆ ಕವನ. ಬರ್ದಿರುವಂತಹ ಕವನವನ್ನು ನೀವು ಡೈರೆಕ್ಟ್ ಆಗಿ ಕಳಿಸಿದ್ರಿ, ಯಾರಿಗೂ ತೋರಿಸಿಲ್ಲ? ಯಾರಿಗೂ ತೋರಿಸಲಿಲ್ಲ. ಅಂದ್ರೆ ನನ್ನದೇ ಭಾವನೆ, ನನ್ನ ಜೀವನ ಕಥೆಯನ್ನೇ ಅದರಲ್ಲಿ ಬರ್ದಿರುವಂತದ್ದು ಅವರು ಹಾಕಿದ್ದು, ಚುಟುಕು ಟೈಪ್ ಮಾಡಿ ಕಳಿಸಿದ್ದೆ. ಈಗ ನೀವು ಶಾಲೆಯಲ್ಲಿ, ಕಾಲೇಜಲ್ಲಿ ಎಲ್ಲ ಓದ್ತಿರ್ಬೇಕಾದ್ರೆ ಅನಿಸ್ತಿತ್ತ ಏನಾದರೂ ಬರೀಬೇಕಂತ ಹೇಳಿ? ಅಥವಾ ಯಾರಾದರೂ ಟೀಚರ್ಗಳು ಇರ್ತಾರೆ ಅಥವಾ ಸಹಪಾಠಿಗಳು ಇರ್ತಾರೆ, ಅವ್ರು ಏನೋ ಬರ್ದಿರ್ತಾರೆ, ನನಗೂ ಬರೀಬೇಕು ಅಂತ ಹೇಳಿ, ಹಾಗೇನು ಅನಿಸಿಲ್ಲ ಕಾಲೇಜಲ್ಲಿ? ಅನಿಸ್ಲಿಲ್ಲ. ಯಾಕಂದ್ರೆ ನನಗೆ ಮನೆಯಲ್ಲಿ ಇದ್ದ ಕೆಲಸಗಳು, ಆ ಕೆಲಸ ಮಾಡಿಕೊಂಡು ಶಾಲೆಗೆ ಹೋಗುವುದೇ ನಂಗೆ ಆಗ್ತಿತ್ತು. ಮನೆಗೆ ಬಂದು ಶಾಲೆ ಪುಸ್ತಕದ ನೋಟ್ಸುಗಳನ್ನು ನಂಗೆ ಬರೆಯುವಷ್ಟು ಟೈಮ್ ಇರ್ತಿರ್ಲಿಲ್ಲ. ಯಾಕಂದ್ರೆ ಮನೇಲಿ ಕೆಲಸ ಇತ್ತು, ಹಾಗೆ ಹೋಟ್ಲು ಇತ್ತು ನಮ್ಮದು ಅಜ್ಜನದ್ದು. ಅಲ್ಲಿ ಕೆಲಸ ಮಾಡಿ, ಮನೆ ಕೆಲಸ ಮಾಡಿ, ಆಮೇಲೆ ರಾತ್ರಿ ಮಲಗುವಾಗ ಕೆಲವೊಮ್ಮೆ ಬರೀತಿದ್ದೆ. ಸುಸ್ತಾಗ್ತಿತ್ತು ನನಗೆ. ಇಲ್ಲಾಂದ್ರೆ ಬೆಳಿಗ್ಗೆ ಬರೀತಿದ್ದೆ, ಇಲ್ಲಾಂದ್ರೆ ಹಾಗೆ ಹೋಗ್ತಿದ್ದೆ. ಶಾಲೆಗೆ ಹೋಗಿ ಪೆಟ್ಟು ತಿಂದದ್ದು ಉಂಟು. ಅಂದ್ರೆ ಬರವಣಿಗೆದು ಒಂದು ಆಸಕ್ತಿ ನಿಮ್ಮೆಲ್ಲ ಕೆಲಸ ಆದ್ರೆ ಅಂದ್ರೆ ಮನಸ್ಸಲ್ಲಿ ಬರ್ತಿತ್ತು ವಿಷಯಗಳು. ನೀವು ಆದ್ರೂ ಸಹ ಪ್ರಯತ್ನ ಪಟ್ಟು ನಿಮ್ಮೆಲ್ಲ ಕೆಲಸಗಳನ್ನು ಮುಗಿಸಿ ನೀವು ಬರಿತಾ ಇದ್ರಿ. ಹಾಗೆ ನಂತರ ದಿನಗಳಲ್ಲಿ ಮತ್ತೆ ಹೇಗೆ ಆ ಪತ್ರಿಕೆಯಲ್ಲಿ ಬಂತು? ಮೊದಲ ದಿನ ಬಂದಾಗ ನಿಮ್ಗೆ ಹೇಗೆ ಅನಿಸ್ತು? ಮೊದಲ ದಿನ ನಿಮ್ಗೆ ಅನ್ಸಿತ್ತ ಪತ್ರಿಕೆಯವ್ರು ಹಾಕ್ಬೋದು ಅಂತ ಹೇಳಿ? ಹಾಕ್ಬೋದಂತ ಅನ್ಕೊಂಡಿರ್ಲಿಲ್ಲ, ಆದ್ರೆ ಬಂದ ಕೂಡ್ಲೆ ಅಂತೂ ಖುಷಿ ಆಯ್ತು. ಯಾರಿಗೆ ತೋರಿಸಿದ್ರಿ? ನಾನು ಮನೆಯಲ್ಲಿ ಯಾರಿಗೂ ತೋರಿಸ್ಲಿಲ್ಲ. ಆದ್ರೆ ನಾನು ಹೊರಗಡೆ ಹೋದಾಗ ನಮ್ಮ ನೆಂಟರಿಷ್ಟರು, ನೀನು ಬರೆದ ಕವನವನ್ನು ಓದಿದೆ, ತುಂಬಾ ಚೆನ್ನಾಗಿದೆ, ತಾಯಿ ಬಗ್ಗೆ ಬರೆದಿರೋದು. ಅದಕ್ಕೆ ಅದ್ರ ಮೇಲೆ ಬರಿಬೇಕು ಅನ್ನಿಸ್ತು. ಮತ್ತೆ ಡಿಗ್ರಿ ಓದ್ತಿರುವಾಗ ನನಗೆ ಬರೆಯುವ ಅಷ್ಟೊಂದು ಇರಲಿಲ್ಲ. ಆಮೇಲೆ 2012 ಮೇಲೆ ಮತ್ತೆ ಮದುವೆ ಆದ್ಮೇಲೆ ಶುರು ಮಾಡಿದ್ದೆ. ಬರವಣಿಗೆ ಶುರು ಮಾಡಿದ್ದೆ ಮದುವೆ ನಂತರ? ಮೊದಲ ಕವನನು ಮದುವೆ ನಂತರನೇ? ಇಲ್ಲ, ಅದು ಮದುವೆಗೆ ಮೊದಲು ಬರ್ದಿರುವಂತದ್ದು. ಇದು 2012 ನಂತರ ಮತ್ತೆ ಗಾಣಿಗ ಪ್ರಕಾಶನ ನಮ್ಮ ಗಂಡನ ಮನೆಗೆ ಅಲ್ಲಿಗೂ ಬರುವ ಥರ ಮಾಡಿ ಅಲ್ಲಿಂದ ಸ್ಟಾರ್ಟ್ ನೀವು ಬರಿತಾ ಹೋದ್ರಿ.
ನಂತರದ ದಿನಗಳಿಂದ ಯಾವಾಗಲೂ ಬರಿತಾನೆ ಇದ್ದೀರಿ? ಬರೀತಾ ಯಾವುದೆಲ್ಲ ಪ್ರಕಾರಗಳಲ್ಲಿ ಬರ್ದಿದ್ರಿ, ಏನೆಲ್ಲ ಬರ್ದಿದ್ರಿ ನೀವು? ಕವನ, ಕತೆ, ಚುಟುಕು, ಹನಿಗವನ, ಹೀಗೆ ಎಲ್ಲವನ್ನು ಬರ್ದಿದ್ದೀರಿ. ಈಗ ಸಹ ನಿಮ್ಮ ಈ ಕತೆ ಕವನಗಳನ್ನೆಲ್ಲ ಪ್ರೋತ್ಸಾಹಿಸುವಂಥವರು ಅಥವಾ ಚೆನ್ನಾಗಿದೆ ನೀನು ಬರಿ ಅಂತ ಹೇಳುವಂಥ ವ್ಯಕ್ತಿಗಳು ಈಗ ಸಾಹಿತ್ಯದಲ್ಲಿ ತುಂಬಾ ಜನ ಇದ್ದಾರೆ. ಪರಿಚಯ ಆಗಿದ್ದಾರೆ. ಅನಿತಾ ಸಿಕ್ವೇರ ಮೇಡಮ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಪುಷ್ಪ ಪ್ರಸಾದ್ ಮೇಡಮ್, ದೀಪಿಕಾ ಉಡುಪಿ, ಸರಸ್ವತಿ ಕೋಟೇಶ್ವರ, ಈಗ ರಮಿತಾ ಬೈಂದೂರು ಅವರು, ಸದ್ಯಕ್ಕೆ ಈಗ ಪ್ರಜ್ವಲ ಶೆಣೈ ಅವರು ಕೂಡ ನಮ್ಮ ಗೆಳತಿಯಾಗಿದ್ದಾರೆ. ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಹಾಗೆ ತುಂಬಾ ಜನ ಎಲ್ಲಾ ಕವಿ ಮನಸ್ಸುಗಳು ನಿಮ್ಗೆ ಸಿಕ್ಕಿ ಬಿಟ್ಟವು ನೀವು ಕವನ ಬರೆಯೋದ್ರಿಂದ. ಹೇಗೆ ಸಿಕ್ಕಿದ್ರಿ ಇವರೆಲ್ಲ ನಿಮ್ಗೆ? ಇವರೆಲ್ಲ ಸಿಗ್ಲಿಕ್ಕೆ ಒಂದು ಟ್ಯಾಲೆಂಟ್ ಝೋನ್ ಕುಂದಾಪುರ ಅಂತ ಇದೆ, ಅದರಲ್ಲಿ ಶೀತಲ್ ನಂದ ಅವರು ಟ್ಯಾಲೆಂಟ್ ಝೋನ್ ಕುಂದಾಪುರದ ಇದು ಮಾಡಿದವರು. ಅವರು ಹೀಗೆ ನನಗೆ ಫೇಸ್ಬುಕ್ಕಲ್ಲಿ ಪರಿಚಯ ಆದರು. ಮೇಡಮ್ ನಿಮ್ಮದು ಕವನ ಎಲ್ಲ ಇದ್ದರೆ ಕಳಿಸಿ, ನಾವು ಹಾಗೆ ಪ್ರಕಟ ಮಾಡ್ತೇವೆ ಅಂತ. ಹಾಗೆ ಕಳಿಸ್ಲಿಕ್ಕೆ ಆಗೋದಿಲ್ಲಲ್ಲ, ಕವನ ಮಾತ್ರ. ಬೇರೆ ಎಲ್ಲ ಇದರಲ್ಲೂ ಇದ್ದೇನೆ, ರಂಗೋಲಿ ಅದು ಇದೆಲ್ಲ ಇದೆ, ಕೊಡ್ತೇನೆ ಅಂತ ಹೇಳಿದೆ. ಅವರು ಟ್ಯಾಲೆಂಟ್ ಝೋನ್ ಕುಂದಾಪುರದಲ್ಲಿ ಹಾಕಿದ್ರು ರಂಗೋಲಿ. ಅದನ್ನು ಸಹ ಬರಿತಿದ್ರಿ, ಅದನ್ನು ಸಹ ಹಾಕ್ತಿದ್ರಿ? ಹೌದು, ರಂಗೋಲಿ. ಅಂದ್ರೆ ಪ್ರತಿದಿನ ನೀವು ಮನೆ ಮುಂದೆ ಹಾಕ್ತಿದ್ರಾ ರಂಗೋಲಿ? ಮನೆ ಮುಂದೆ ಹಾಕ್ತಿದ್ರು. ಈಗ ಸಂಪ್ರದಾಯದಲ್ಲ ದಿನ ಮನೆ ಮುಂದೆ ರಂಗೋಲಿ ಹಾಕುವಂತ ಅದಕ್ಕೆ ಕೇಳಿದ್ದು. ಅದು ಹಾಕ್ತಿದ್ರಿ ಮನೆ ಮುಂದೆ ಸಹ ಹಾಕ್ತಿದ್ದೆ. ಸ್ಪರ್ಧೆಗಳಲ್ಲಿ ಹೋಗಿ ಕಾಂಪೀಟ್ ಮಾಡ್ತಾ ಇದ್ದೆ. ಹಾಗಾಗಿ ಅದು ಕೂಡ ನನಗೆ ಇದಾಯ್ತು. ಅವ್ರು ಹಾಕಿದ್ಮೇಲೆ ನನಗೆ ತುಂಬಾ ಕವನ ಬರೀರಿ, ಹಾಗೆ ಹೀಗೆ ನಿಮ್ದು ಚೆನ್ನಾಗಿದೆ ಕವನ ಬರೀರಿ ಅಂತ ಹೇಳಿದ್ಮೇಲೆ ಮತ್ತೆ ಎಲ್ಲ ಶುರು ಮಾಡಿದ್ರಿ. ಮತ್ತೆ ಅಂತರ್ಜಾಲದಲ್ಲೂ ಸಹ ಸುಮಾರು ಸ್ಪರ್ಧೆಗಳು ಅದು ಇದೆಲ್ಲ ನಡೀತಿತ್ತು, ಅದರಲ್ಲೂ ಭಾಗವಹಿಸ್ತಾ ಇದ್ದೀರಿ ಅನ್ಸುತ್ತೆ ಅಲ್ಲ? ಅದರಲ್ಲಿ ಸಹ ಪ್ರೋತ್ಸಾಹ ತುಂಬಾ ಜನರಿಗೆ ಸಿಕ್ಕಿದೆ. ಮನೆಯಲ್ಲೇ ನನಗೆ ಮನೆಯಕ್ಕಿಂತ ಫ್ರೆಂಡ್ಸ್, ಗೆಳತಿಯರು ಮತ್ತೆ ಸಾಹಿತಿಗಳು ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ಬರೆಯೋದ್ರಲ್ಲಿ. ಅಂದ್ರೆ ಮೊದಲು ನೀವೇ ಬರ್ದಿರುವಂತದ್ದು, ಅದರ ಮೂಲಕ ನೀವೆಲ್ರಿಗೂ ಪರಿಚಯ ಆದ್ರಿ. ನಂತರ ನಿಮ್ಗೆ ಅನೇಕರು ಏನೋ ಪ್ರೋತ್ಸಾಹಿಸ್ಲಿಕ್ಕೆ ಶುರು ಮಾಡಿದ್ರು. ಈಗ ಬಳಗ ದೊಡ್ಡದಾಗಿದೆ, ತುಂಬಾ ಬರ್ದಿದ್ದೀರಿ. ಈಗ ಸಹ ಅದೇ ಪತ್ರಿಕೆ ಕಳಿಸ್ತಿದ್ದೀರಾ ಅಥವಾ ಅದೇ ಪತ್ರಿಕೆ ಕಳಿಸ್ತಾ ಇದ್ದೇನೆ. ಮತ್ತೊಂದು ಜನಸಂಪರ್ಕ ಅಂತ ತೆಕ್ಕಟ್ಟೆ ಅವರು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಮತ್ತೆ ಗದಗದವರದ್ದು ಒಂದಿದೆ, ನಯನ ಮಾಸ ಪತ್ರಿಕೆ ಅಂತ, ಅವರ ಪುಸ್ತಕದಲ್ಲಿ ಬಂದಿದೆ. ಮತ್ತೆ ಗ್ರಾಮಾಂತರ ಬುದ್ಧಿಜೀವಿ ಬಳಗ, ಇವರು ಮೈಸೂರಿನವರು, ಬೇರಿಯ ರಾಮ್ಕುಮಾರ್ ಅಂತ, ಅವರ ಪುಸ್ತಕದಲ್ಲಿ ಪ್ರಕಟ ಆಗಿದೆ ಕೆಲವೊಂದು ಕವನಗಳು. ಈಗ ಈ ಬರವಣಿಗೆ ಕ್ಷೇತ್ರ ಬಿಟ್ಟು ಬೇರೆ ಯಾವುದ್ರಲ್ಲೆಲ್ಲ ನಿಮ್ಗೆ ಆಸಕ್ತಿ ಉಂಟು? ಆಸಕ್ತಿ ಹೀಗೆ ಚಿತ್ರಕಲೆ, ರಂಗೋಲಿ, ಮೆಹಂದಿ ಹಾಕ್ತೇನೆ ನನಗೆ ತಿಳಿದ ಮತ್ತೆ ಈಗ ಸದ್ಯಕ್ಕೆ ಸಿನಿಮಾದಲ್ಲೂ ನಟಿಸ್ತಿದ್ದೀರಿ? ಹೌದು. ಯಾವುದ್ರಲ್ಲೆಲ್ಲ ನಟಿಸಿದ್ದೀರಿ ನೀವು? ಕಿರುಚಿತ್ರ ಅಜ್ಜಿ ಮನೆ, ಮತ್ತೆ ಈಗ ಸದ್ಯಕ್ಕೆ ಬಿಡುಗಡೆಯಾಗಿರುವ ವಸಂತಿ. ಅದರಲ್ಲಿ ಅದು ಹೇಗೆ ನಿಮ್ಗೆ ಪ್ರೇರಣೆ ಆಯ್ತು ಸಿನಿಮಾದಲ್ಲಿ ನಟಿಸಬೇಕು? ನಮ್ಮ ಊರಿನವರೇ ಆದ್ರ ನಿರ್ದೇಶಕರು ರಾಘವೇಂದ್ರ ಶಿರಿಯಾರ ಅಂತ, ಅವರು ಕಿರುಚಿತ್ರಕ್ಕೆ ಒಂದು ಪಾತ್ರ ಇದೆ, ಬರ್ತೀರಾ ಮೇಡಮ್, ನಿಮ್ಗೆ ಅದು ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಸೂಟ್ ಆಗುವ ಮೊದಲು ಕೇಳಿದ್ರು, ನೀವು ನಾಟಕದಲ್ಲೆಲ್ಲಾದ್ರೂ ಮಾಡಿದ್ದೀರಾ ಅಂತ. ಇಲ್ಲ ಸರ್, ನಾನು ನಾಟಕದಲ್ಲೆಲ್ಲ ಮಾಡಲಿಲ್ಲ, ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದೆ. ಅದಕ್ಕೆ ನೋಡಿ ಹಾಗಾದ್ರೆ ಬನ್ನಿ ನೋಡುವ, ನಿಮಗೆ ಸೂಟ್ ಆಗೋ ಪಾತ್ರ ಕೊಡ್ತೀನಿ ಅಂತ. ಇರ್ತದಲ್ಲ ಏನೋ ಒಂದು, ಫಸ್ಟ್ ಹೋದ್ಕೊಳ್ಳೆ ನರ್ವಸ್ ಹಾಗೆಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ಹಿಂದೇಟ್ ಹಾಕ್ತಾ ಇದ್ದೆ. ಕಿರುಚಿತ್ರ. ಆಮೇಲೆ ಒಂದು ಹುಡುಗಿ ಆ ಚಿತ್ರದಲ್ಲಿ ದೊಡ್ಡವಳಾಗುವ ಒಂದು ಸೀನ್ ಬರ್ತದೆ, ಅದರಲ್ಲಿ ಆರತಿ ಮಾಡೋ ಸೀನ್, ಆ ಸೀನಿಗೆ ನನ್ನನ್ನು ಕೊಟ್ಟರು. ಆಮೇಲೆ ನನಗೆ ಇಂಟ್ರೆಸ್ಟ್ ಬಂತು, ಸಿನಿಮಾ ಮಾಡುವ ಅಂತ ಹೇಳಿ. ಮನೆಯಲ್ಲೂ ಅದಕ್ಕೇನು ಇದಿರಲಿಲ್ಲ, ಯಜಮಾನರು ಕೂಡ ಸಪೋರ್ಟ್ ಮಾಡ್ತಾರೆ, ಅತ್ತಿಗೆ ಭಾವಂದಿರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅವರದೆಲ್ಲರದ್ದು ಪ್ರೋತ್ಸಾಹ ಸಿಕ್ಕಿದೆ ನಿಮಗೆ ನಟಿಯಾಗ್ಲೂ ಸಹ. ನಂತರ ಇನ್ನೊಂದು ವಸಂತಿ. ಅದರಲ್ಲಿ ಅಷ್ಟೇ ಬಿಡುಗಡೆಯಾಗಿದೆ, ಮೊನ್ನೆ VIP ಶೋ ಆಗಿದೆ, ಇನ್ನು ಪ್ರೇಕ್ಷಕರ ಮುಂದೆ ಬರ್ಬೋದು, ನವರಾತ್ರಿ ಟೈಮಲ್ಲಿ ಬರ್ತದೆ. ಅದರಲ್ಲಿ ಏನು ಪಾತ್ರ? ಅದರಲ್ಲಿ ಭೂಮಿ ಶೆಟ್ಟಿ ಅವರ ಸ್ನೇಹಿತೆಯ ಪಾತ್ರ.
ಒಟ್ಟಿನಲ್ಲಿ ನೀವು ನಟಿ ಸಹ ಆಗಿಬಿಟ್ರಿ ಸ್ವಪ್ರಯತ್ನದಿಂದ. ಹೌದು, ಬರವಣಿಗೆ ಎಲ್ಲವೂ ನಾನಾಗಿ ಹೋಗ್ಲಿಲ್ಲ, ಎಲ್ಲವೂ ನನ್ನ ಹತ್ರನೇ ನಿಮ್ಮ ಹತ್ರವೇ ಬಂತು. ಹೌದು, ಮನಸ್ಸಿನಲ್ಲಿ ಇತ್ತು ಅನ್ಸುತ್ತಲ್ಲ, ಹಾ, ಕೆಲವೊಂದು ಮನಸ್ಸಿನಲ್ಲಿ ಏನಾದ್ರೂ ಸಾಧನೆ ಕೆಲವಿತ್ತು, ಮಾಡಬೇಕು, ಹೌದು. ಮುಂದಕ್ಕೆ ಬರಬೇಕು ಅಂತೇಳಿ ಹೌದು, ನಿಮ್ಗೆ ಇತ್ತು. ಹೌದು. ಈಗ ನೀವು ಬರವಣಿಗೆ ಅಂತ ಹೇಳಿದ್ರಿ, ಕವಿಗೋಷ್ಠಿಗಳಲ್ಲಿ ಅದರಲ್ಲೆಲ್ಲ ಭಾಗವಹಿಸಿದ್ರೆ? ಹೌದು, ಕವಿಗೋಷ್ಠಿಗೆಲ್ಲ ಹೋಗ್ತಾ ಇರ್ತೀರಾ, ಆಗಾಗ ಭಾಗವಹಿಸ್ತಾ ಇರ್ತೀರಿ. ಭಾಗವಹಿಸ್ತಿದ್ದೀನಿ. ಮತ್ತೆ ಬರೆದಿರುವಂಥದ್ದು ಏನಾದರೂ ಪುಸ್ತಕ ರೂಪದಲ್ಲಿ ಹೊರತರುವಂಥದ್ದು? ಇದೆ, ಆದ್ರೆ ನಾವು ಮಧ್ಯಮ ಕುಟುಂಬದವರ ಸ್ವಲ್ಪ ಹಣದ ತೊಂದರೆ ಅದು ಇದೆಲ್ಲ ಬರ್ತಾ ಅಲ್ಲ, ಇರ್ತಲ್ಲ. ಪ್ರಕಾಶಕರು ಸಿಗ್ತಾರಲ್ಲ? ಸಿಗ್ತಾರ? ಹೌದು, ಅವರ ಮುಖಾಂತರ ಮಾಡಲು ಏನಾದ್ರೂ ಮನಸ್ಸಿದೆ. ಇದೆ. ಹಾ, ಯಾರಾದ್ರೂ ಸಿಕ್ಕಿದ್ರೆ ಮಾಡ್ತೇನೆ. ಅಷ್ಟೊಂದು ಚಟುವಟಿಕೆಯಿಂದ ಮುಂದಕ್ಕೆ ಹೋಗ್ತಾ ಇದ್ದೀರಲ್ಲ, ಮತ್ತೆ ಹೌದು. ಪ್ರಶಸ್ತಿಗಳು ಹಾಗೇನಾದ್ರೂ? ಪ್ರಶಸ್ತಿಗಳು ಅದೇ ಅಜ್ಜಿ ಮನೆಗೆ ಒಂದು ಬಂದಿದೆ. ಮತ್ತೆ ಹೀಗೆ ಸ್ಪರ್ಧೆಗಳಲ್ಲಿ, ರಂಗೋಲಿ ಸ್ಪರ್ಧೆ ಅಲ್ಲಿ ಇಲ್ಲಿ ಹೋದಾಗ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನಗಳನ್ನೆಲ್ಲ ನೀವು ಬಹುಮಾನ ಪಡೀತಾ ಎಲ್ಲ ಪಡೀತಾ ಬಂದಿದ್ದೀರಿ. ಬಂದಿದ್ದೀನಿ. ವೀಕ್ಷಕರೇ, ಕವಿ ಸಮಯ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ಬಳಿಕ. ಕವಿ ಸಮಯಕ್ಕೆ ಮತ್ತೆ ಸ್ವಾಗತ. ಯಶೋಧರವರೇ, ಎಷ್ಟೊಂದು ಕವಿತೆಗಳನ್ನು ಬರೆದಿದ್ದೀರಾ. ಹಾ. ನಮ್ಮ ವೀಕ್ಷಕರು ಸಹ ಕಾಯ್ತಾ ಇದ್ದಾರೆ ಅದೇನು ಬರೆದಿರ್ಬೋದು ಅಂಥೇಳಿ. ಹಾ. ಕೆಲವೊಂದು ಕವಿತೆಗಳನ್ನು ನಮ್ಮ ವೀಕ್ಷಕರಿಗೋಸ್ಕರ ವಾಚಿಸ್ತೀವಿ. ಆಯ್ತು. ಇದು ಹೋದ ವರ್ಷ ವಿಶ್ವ ಕುಂದಾಪುರ ಕನ್ನಡ ದಿನಕ್ಕೋಸ್ಕರ ಇದು ಕುಂದಸಿರಿ ಅವರು ಬರೀಲಿಕ್ಕೆ ಹೇಳಿದ್ದು. ಹಾಂ, ಕುಂದಾಪುರ ಕನ್ನಡದಲ್ಲಿದೆ. ಇದೆ. ಓಕೆ. ನಮ್ಮ ಕುಂದಾಪುರ. ಕುಂದಾಪುರ ಕನ್ನಡದ ದಿನ ಆಚರಿಸೋ ಹಬ್ಬದ ದಿನ. ಕುಂದಾಪುರ ಕನ್ನಡ ದಿನ ಆಚರಿಸೋ ಹಬ್ಬದ ದಿನ. ನಮ್ಮ ಭಾಷೆಯ ಗತ್ತು ಅದೇ ನಮ್ಮ ಆಸ್ತಿ ಆತ್. ನಮ್ಮ ಭಾಷೆಯ ಗತ್ತು ಅದೇ ನಮ್ಮ ಆಸ್ತಿ ಆತ್. ಬೆಳ್ಸ್ಕ ನಮ್ಮೂರು ಭಾಷೆ ಕುಂದಾಪುರ ಊರ್ಮನಿ ಭಾಷೆ. ಬೆಳ್ಸ್ಕ ನಮ್ಮ ಊರು ಭಾಷೆ ಕುಂದಾಪುರ ಊರ್ಮನಿ ಭಾಷೆ. ಜಾಬ್ ಬೇಡ ಮಾತಾಡಿ ಕನ್ನಡ, ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು ಕುಂದಾಪುರ ಕನ್ನಡ. ಜಾಬ್ ಬೇಡ ಮಾತಾಡಿ ಕನ್ನಡ, ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು ಕುಂದಾಪುರ ಕನ್ನಡ. ಕಾರಂತರು ಹುಟ್ಟಿದ ಊರು ಬಂದ ಪ್ರಶಸ್ತಿಗಳು ಸಾವಿರಾರು. ಕಾರಂತರು ಹುಟ್ಟಿದ ಊರು ಬಂದ ಪ್ರಶಸ್ತಿಗಳು ಸಾವಿರಾರು. ಆಡೋದು ಒಂದೇ ಭಾಷೆ ಕನ್ನಡ, ಉಸ್ರಂಗೂ ಬೆರ್ತಿತ್ತು ಕುಂದಗನ್ನಡ. ಆಡೋದು ಒಂದೇ ಭಾಷೆ ಕನ್ನಡ, ಉಸ್ರಂಗ್ ಬೆರ್ತಿತ್ತು ಕುಂದಗನ್ನಡ. ಆಷಾಢಿ ಅಮಾಸಿಗೂ ಬಂತು ಕನ್ನಡದ ದಿನ, ಅದೇ ಕಾಣಿ ವಿಶ್ವ ಕುಂದಾಪುರ ಕನ್ನಡದ ದಿನ. ಆಷಾಢಿ ಅಮಾಸಿಗೂ ಬಂತು ಕನ್ನಡ ದಿನ, ಅದೇ ಕಾಣಿ ವಿಶ್ವ ಕುಂದಾಪುರ ಕನ್ನಡದ ದಿನ. ನಮ್ಮ ಭಾಷೆನೂ ಒಟ್ಟಾಗಿ ಬೆಳೆಸುವ ಕಾಣಿ, ಕುಂದಾಪುರ ಕನ್ನಡ ಮಾತಾಡಿ ಬದುಕು ಕಟ್ಟುವ ಕಾಣಿ. ನಮ್ಮ ಭಾಷೆನ ಒಟ್ಟಾಗಿ ಬೆಳೆಸುವ ಕಾಣಿ, ಕುಂದಾಪುರ ಕನ್ನಡ ಮಾತಾಡಿ ಬದುಕು ಕಟ್ಟುವ ಕಾಣಿ. ಕುಂದಾಪುರದ ಭಾಷೆ ಕೇಳಲು ಎಷ್ಟೊಂದು ಸೊಗಸಾಗುತ್ತೆ, ಖುಷಿ ಆಗುತ್ತೆ ಅದು ಕೇಳ್ತಾ ಇರಬೇಕಾದ್ರೆ. ಹೌದು. ಇನ್ನೊಂದೆರಡು ಕವನಗಳು. ತುಂಬ ಚೆನ್ನಾಗಿತ್ತು ಈ ಕವನ. ಇದು ನನ್ನ ಅಮ್ಮನ ಬಗ್ಗೆ ಮೊದಲಾಗಿ ಕವನ ಬರ್ತಿರೋದು. ಅಮ್ಮ ನೀ ಎಲ್ಲಿರುವೆ? 9 ತಿಂಗಳು ಹೊತ್ತು ಹೆತ್ತೆ. ಹೆತ್ತು ಇನ್ನೊಬ್ಬರ ಮನೆಯಲ್ಲಿ ಬಿಟ್ಟೆ. ನಾನು ಇನ್ನೊಬ್ಬರ ಮನೆ ಮಗುವಾಗಿ ಬೆಳೆದೆ. ಬೆಳೆದು ದೊಡ್ಡವಳಾಗುವ ಸಮಯಕ್ಕೆ ಆ ಮನೆಯ ಆಳಾದೆ. ಕಷ್ಟ ನೋವು ಸಂಕಟಗಳನ್ನು ಸಹಿಸಿಕೊಂಡೆ. ಆದರೆ ಇಷ್ಟೆಲ್ಲ ನೋವು ತಿನ್ನಲು ನೀನ್ಯಾಕೆ ನನ್ನನ್ನು ಆ ಮನೆಯಲ್ಲಿ ಬಿಟ್ಟೆ? ಯಾಕೆ ಹುಟ್ಟಿಸಿ ಇನ್ನೊಬ್ಬರ ಮನೆಯ ಕೆಲಸದಾಕೆ ಮಾಡಿದಿ? ಅಮ್ಮ, ಈ ನಿನ್ನ ಮಗುವಿನ ಮೇಲೆ ಕರುಣೆ ಬಾರದೆ? ಏನೇ ಕಷ್ಟ ಬಂದರೂ ನಿನ್ನ ಜೊತೆ ಇಟ್ಟುಕೊಳ್ಳಬೇಕಿತ್ತು. ಆದರೆ ನೀ ನನ್ನನ್ನು ಬಿಟ್ಟು ಎಲ್ಲಿರುವೆ ಅಮ್ಮ, ನೀನೇ ಹೇಳು. ತುಂಬ ಚೆನ್ನಾಗಿದೆ, ಬೇಸರ ಆಯಿತು ಕೇಳಿಕೊಂಡು. ಇದು ನನ್ನದೇ ಕಥೆ, ಭಾವಪೂರ್ಣವಾಗಿ ಹೇಳಿದ್ರಿ. ಹೌದು. ಮುಂದಿನ ಕವನ. ಪ್ರೇಮ ಕವನ ಇದು. ಅನುರಾಗ ಬಂಧನ. ಮನದ ಮಾತುಗಳು ಹೇಳಲು ನೂರಾರಿದೆ. ಮನದ ಮಾತುಗಳು ಹೇಳಲು ನೂರಾರಿದೆ. ಒಲವು ಜೊತೆಯಲ್ಲಿ ನೀ ಬೇಕೆಂದಿದೆ. ಸವಿಯ ಮಾತುಗಳು
ಕೇಳಿ ಬಂದಿದೆ, ಹೃದಯಗಳ ಮಿಲನ ಜೊತೆಗೂಡಿದೆ. ನಿನ್ನ ಪ್ರೀತಿಗೆ ನಾ ಮೂಕ ವಿಸ್ಮಿತಳಾದೆ, ನಿನ್ನಯ ಸ್ಪರ್ಶಕ್ಕೆ ನಾನು ತನ್ಮಯಳಾದೆ. ಹೊಸ ಬಾಳಿಗೆ ಬೆಳಕಾಗಿ ನೀನು ಬಂದೆ, ನಮ್ಮಿಬ್ಬರ ಪ್ರೀತಿಗೆ ಜಗತ್ತೇ ಸಾಕ್ಷಿಯಾಗಿದೆ. ಸಾವಿರಾರು ಕನಸುಗಳ ಹೊತ್ತ ನನ್ನ ಮನ, ಬಾಂಧವ್ಯ ಬೆಸೆವಲ್ಲಿ ತುಂಬಿದ ಮೈಮನ. ಬದುಕಿಗೆ ಮುನ್ನುಡಿ ಬರೆದ ಈ ಸುದಿನ, ನಮ್ಮ ಪ್ರೀತಿ ಹೀಗೆಯೇ ಇರಲಿ ಅನುದಿನ. ಮಧುರ ಕ್ಷಣಗಳು ಇಂದು ಸುಂದರವಾಗಿವೆ, ಹೃದಯದಿ ಹೊಸ ಬಂಧ ಮಿಡುಕಾಡಿವೆ. ಸಪ್ತಪದಿ ತುಳಿದು ಹೆಜ್ಜೆಯನ್ನು ಹಾಕಿಸಿವೆ, ಮದುವೆಯ ಬಂಧನದಿ ನಮ್ಮಿಬ್ಬರ ಬೆಸೆದಿವೆ. ವೈವಿಧ್ಯಮಯವಾದ ಕವಿತೆಗಳು. ಹೌದು, ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಅಂದರೆ ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ಕವನವನ್ನು ಬರೆದಿದ್ದೀರಿ. ತುಂಬ ಚೆನ್ನಾಗಿದೆ. ಮತ್ತು ಈ ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತೀರ ಅಂತ ಹೇಳಿದ್ರಿ. ಮತ್ತು ಈ ಸನ್ಮಾನಗಳು, ಪುರಸ್ಕಾರಗಳು, ಗೌರವ ಏನಾದರೂ ನಿಮಗೆ ಕರೆದಿರುವಂಥದ್ದು, ಸನ್ಮಾನಿಸಿರುವಂಥದ್ದು? ಸಂಪರ್ಕ ಸುಧಾ ಅಂತ ನಮ್ಮ ಗಾಣಿಗ ಪ್ರಕಾಶನದವರೇ, ನಾ ತಿಂಗಳು ಕವನಗಳನ್ನು ಬರಿತಾ ಇದ್ದೆ. ಅವರು ಹೋದ 2 ವರ್ಷದ ಹಿಂದೆ ಕರೆದು ಸನ್ಮಾನ ಮಾಡಿದ್ದು ಇದೆ. ಕವನಗಳನ್ನು ಬರೆದು ಸನ್ಮಾನ ಮಾಡಿದ್ದೀರಿ. ಮತ್ತು ಈಗ ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಏನು ಹೇಳ್ತೀರಿ? ಹೆಚ್ಚಾಗಿ ಈ ಬರವಣಿಗೆಗಾರರಿಗೆ, ಕವಿಗಳಿಗೆ, ಎಲ್ರಿಗೂ ಸಹ ಸಾಮಾಜಿಕ ಜಾಲತಾಣಗಳು ಏನಂತ ಹೇಳಿದ್ರೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಮೊದಲೆಲ್ಲ ನೋಡಿ, ಒಂದು ಕವಿತೆಯನ್ನು ಬರೆದ್ರೆ ತುಂಬ ಜನರಿಗೆ ಬರವಣಿಗೆಯಲ್ಲಿ ಆಸಕ್ತಿ ಇರುತ್ತೆ, ಅದನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ, ಅದನ್ನು ಯಾರು ಹೇಳಿಕೊಡೋರು ಇರುವುದಿಲ್ಲ. ಪತ್ರಿಕೆಗಳಲ್ಲಿ ಅಂತೂ ಅಪರೂಪಕ್ಕೊಮ್ಮೆ ಅನ್ನುವಾಗೆ ಅದು ಪ್ರಕಟ ಆಗ್ತಾ ಇತ್ತು. ಆದರೆ ಎಷ್ಟೋ ಜನರು ಸಾಮಾಜಿಕ ಜಾಲತಾಣಗಳ ಮೂಲಕ, ಅಂದರೆ ಈ ಫೇಸ್ಬುಕ್ ಮೂಲಕ ಕವನಗಳನ್ನೆಲ್ಲ ಹಾಕುವುದರ ಮೂಲಕ ತಮ್ಮ ಬರವಣಿಗೆಯನ್ನು ಮುಂದುವರಿಸಿದ್ದಾರೆ. ಎಷ್ಟೋ ಪ್ರೋತ್ಸಾಹಗಳು ಅವರಿಗೆ ಸಿಕ್ಕಿದೆ. ಎಷ್ಟೋ ಏನು ಎಲೆಮರೆ ಕಾಯಿಗಳಂತೆ ಇರುವಂಥವರು ಮುಂದಕ್ಕೆ ಬಂದಿದ್ದಾರೆ. ಅದರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಹೌದು, ನನಗೂ ಮುಖಪುಟದಿಂದಲೇ ಈ ಕವನ ಸಾಹಿತ್ಯ ಅನ್ನೋದು ಬಂದಿರುವಂಥದ್ದು. ಮೊದಲ ಬಳಗ ಅಂದರೆ ಸಾಹಿತ್ಯ ಕುಸುಮ ವೇದಿಕೆ, ಇಲ್ಲಿಂದ ಶುರುವಾಯಿತು. ಅಲ್ಲಿ ಜ್ಯೋತಿ ಲಕ್ಷ್ಮಿ ಹಾಗೂ ಸೃಜನ್ ಎಚ್ ಇವರು ತುಂಬ ಪ್ರೋತ್ಸಾಹ ಮಾಡ್ತಾ ಇದ್ರು. ಬರೀರಿ ಮೇಡಮ್, ನೀವು ಬರೀರಿ, ನಾವು ಸಪೋರ್ಟ್ ಮಾಡ್ತೇವೆ, ಏನಾದರೂ ತಪ್ಪಿದ್ದಲ್ಲಿ ನಾವು ತಿದ್ದಿ ಹೇಳ್ತೇವೆ ಅಂತ. ಆ ಬಳಗದಿಂದ ನನಗೆ ಬರೆಯಲು ತುಂಬ ಸ್ಫೂರ್ತಿ ಆಯಿತು. ಅದನ್ನು ತುಂಬ ನೆನೆಸ್ಕೊಳ್ತೇನೆ. ಆಮೇಲೆ ಒಂದೊಂದೇ ಬಳಗ ಶುರುವಾಯಿತು. ಈಗ ವಾಟ್ಸಪ್ ಬಳಗಗಳು ತುಂಬ ಹೆಚ್ಚಾಗಿದೆ. ಅದರಲ್ಲಿ ಕೂಡ ಬರೆದಿದ್ದೇನೆ. ಅದರಿಂದ ತುಂಬಾ ಉಪಯೋಗನೇ ಆಯ್ತು ಹೊತ್ತು ಏನು ತೊಂದರೆಗಳು ಏನು ಎಲ್ಲರೂ ಮುಖಪುಟದಿಂದ ತೊಂದರೆನೇ ಆಗ್ತದೆ, ವಾಟ್ಸಪ್ ಇಂದ ತೊಂದರೆನೇ ಆಗ್ತದೆ ಅಂತ ಹೇಳುವಾಗ ಕೆಲವರಿಗೆ ಆಗಬಹುದು. ಅದೇ ನಮ್ಮಂತವರಿಗೆ ಸಾಹಿತ್ಯದಲ್ಲಿ ಮುಂದುವರೆಯಲು ತುಂಬಾ ಆಸಕ್ತಿ ಸಿಕ್ತು. ನಿಜ, ಹೌದು. ಅದಕ್ಕೋಸ್ಕರ ಹೌದು, ಎಷ್ಟೋ ವಿಷಯಗಳು ಅದರಲ್ಲೇ ನಮ್ಗೆ ಸಿಗುವಂತದ್ದು. ಹುಡುಕಿದಾಗ ಬೇಕಾಗಿರುವಂತ ವಸ್ತುಗಳು, ಮೊದಲೆಲ್ಲ ನೋಡಿ ಪುಸ್ತಕಗಳನ್ನು ಹುಡುಕಬೇಕಾಗಿತ್ತು. ಈಗ ಏನ್ ಬೇಕು ತಕ್ಷಣ ಸಿಗುತ್ತೆ. ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡವರಿಗೆ ಅದು ಒಳ್ಳೇದೇ ಆಗಿದೆ, ಕೆಲವರಿಗೆ ಕೆಡುಕಾಗಿದೆ ಅಂತ ಹೇಳಿ ಹೇಳ್ತಾರೆ. ಮಕ್ಕಳ ಬಗ್ಗೆ ಇತ್ತೀಚೆಗೆ ಎಲ್ಲರೂ ಹೇಳ್ತಿರ್ತಾರೆ, ಏನು ಮಕ್ಕಳು ಓದುದಿಲ್ಲ, ಮೊಬೈಲ್ ಅಲ್ಲಿ ಇರ್ತಾರಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಅದು ಪೋಷಕರು ಹೇಗೆ ಮಕ್ಕಳನ್ನು ನೋಡಿಕೊಳ್ತಾರೆ ಅದ್ರ ಮೇಲೂ ಇದೆ. ಮೊಬೈಲ್ ಹೆಚ್ಚಿ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ. ಹೌದು, ಒಂದು ಅರ್ಧ ಗಂಟೆ ಕೊಟ್ಟು ಅವರದ್ದು ಗೇಮ್ಸ್ ಎಲ್ಲ ಮುಗಿದ್ಮೇಲೆ ತಗೊಳ್ಬೇಕು. ಈಗ ನಿಮ್ಮ ಮಗ ನನ್ನ ಮಗ ಹೌದು ಕೇಳ್ತಾನೆ. ಹೌದು, ಅವನು ಅಟ್ಯಾಚ್ ಇದ್ದಾನೆ, ಆದ್ರೆ ನಾನು ಸ್ವಲ್ಪ ಕಡಿಮೆ ಮಾಡಿಸಿದ್ದೇನೆ ಅದಕ್ಕೋಸ್ಕರ. ಆದ್ರೂ ಅವನಿಗೂ ಹೆಲ್ಪ್ ಆಯ್ತು. ಯೂಟ್ಯೂಬ್ ಗಳಲ್ಲಿ ಕೆಲವೊಂದು ಏನಾದ್ರೂ ಸ್ಪರ್ಧೆ ಬಂದಾಗ ನಾವು ಮಹಿಳೆಯರು ನೋಡುವುದೇ ಯೂಟ್ಯೂಬ್ ಅನ್ನು. ಹೌದು, ಹಾಗಾಗಿ ಅದರಲ್ಲಿ ಏನಾದ್ರೂ ಕಾರ್ಯಕ್ರಮ ಸ್ಪರ್ಧೆಗಳಿಟ್ಟಾಗ ಅದನ್ನು ಸ್ವಲ್ಪ ನೋಡಿ ನಾವು ತಿಳ್ಕೊಂಡು ಮಕ್ಕಳಿಗೆ ಹೇಳಿಕೊಡಲು ನಮಗೂ ಆಗುತ್ತೆ. ಮತ್ತೆ ಮಕ್ಕಳು ಕೂಡ ಅದರಿಂದ ನೋಡಿ ಸ್ವಲ್ಪ ಕಲಿತಾರೆ. ಹೌದು, ಅದಕ್ಕೆ ಮಾತ್ರ ಕೊಡಿ, ಮತ್ತೆ ತುಂಬಾ ಕೊಡ್ಬೇಡಿ ಅಂತ ಹೇಳ್ತಾರೆ. ಎಷ್ಟು ನಮ್ಗೆ ಉಪಯೋಗ ಇದೆ, ನಮ್ಗೆ ಎಷ್ಟು ಬೇಕು, ನಿಜವಾಗಿ ಅದು ವರ ಅಂತಾನೆ ಹೇಳ್ಬೋದು. ತುಂಬಾ ಜನ ಹೇಳ್ತಾರೆ ಮೊಬೈಲ್ ಒಂದು ಹಾಳಾಯ್ತು ಅಂತ ಹೇಳಿ. ಅಲ್ಲ, ಹಾಳಾಗೋರು ಹೇಗಾದ್ರೂ ಆಗ್ತಾರೆ ಅಂತ ಹೇಳ್ಬೋದು. ಆದ್ರೆ ನಮ್ಮ ಪ್ರಕಾರ, ನಾನು ನೋಡಿದ ಪ್ರಕಾರ ಎಷ್ಟೋ ಮಕ್ಕಳಿಗೆ ಉಪಯೋಗನೂ ಆಗಿದೆ. ಒಳ್ಳೊಳ್ಳೆದನ್ನು ಅವರು ನೋಡ್ತಾರೆ, ಒಳ್ಳೊಳ್ಳೆದನ್ನು ಕಲಿತಾರೆ, ಬೇಗ ಕಲಿತಾರೆ. 1 ನಿಮಿಷದ ವಿಡಿಯೋದಲ್ಲಿ ಎಷ್ಟೋ ವಿಷಯಗಳು ಇರ್ತವೆ. ಹಾಗಾಗಿ ಒಳ್ಳೇದಂತಾನೆ ಹೇಳ್ಬೋದು. ಸಮಾಜಕ್ಕೆ ನಾವು ಉಪಯೋಗಿಸಿಕೊಂಡ ಹಾಗೆ ಅದು ಅಂತ ಹೇಳ್ಬೋದು. ಮತ್ತೆ ಈ ಬದುಕಿನಲ್ಲಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ಈಗ ನಿಮಗೆ ಹೇಳುವಂಥದ್ದು ಅಂದರೆ, ಎಷ್ಟೋ ಜನ ನಮಗೆ ಸಹಾಯ ಮಾಡಿರ್ತಾರೆ. ನಿಮಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಇರ್ಬೋದು, ನಿಮ್ಮ ಬದುಕಿನಲ್ಲಿ ಇರ್ಬೋದು. ಅವರನ್ನು ಯಾರಿಗಾದರೂ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಸಮಯದಲ್ಲಿ?
ಈ ಸಮಯದಲ್ಲಿ ಹೇಳಬೇಕಂದ್ರೆ ಸಾಹಿತ್ಯದಲ್ಲಿ ಇರುವ ಎಲ್ಲ ನನ್ನ ಗೆಳತಿಯರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳು ತಿಳಿಸ್ತೇನೆ. ಯಾಕಂದರೆ ಮನೆಯವರ ಸಪೋರ್ಟ್ ಇಲ್ಲದಿದ್ದಾಗ ಸಾಹಿತ್ಯದಲ್ಲಿ ಇದ್ದವರು ಹೀಗೆ ಪುಷ್ಪ ಪ್ರಸಾದ್ ಮೇಡಮ್ ಇರ್ಬೋದು, ಅಥವಾ ಅನಿತಾ ಸಿಕ್ವೆರ ನೀವು ಕೂಡ ಆಗಿರ್ಬೋದು, ಅಥವಾ ಪ್ರದೀಪ್ ಚಂದ್ರ ಅಂಥವರು, ಪ್ರದೀಪ್ ಕುಮಾರ್ ಸರ್, ರಶ್ಮಿ ಸನಿಲ್, ಇವರಿಗೆಲ್ಲ ಧನ್ಯವಾದ ಹೇಳ್ತೇನೆ. ಯಾಕಂದರೆ ನಾನು ಮಗು ಹುಟ್ಟಿದ ಸಂದರ್ಭದಲ್ಲಿ ನನಗೆ ಬರೆಯೋಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಮಗುವನ್ನು ನೋಡ್ಕೋಬೇಕಿತ್ತು, ಬರೆಯೋದು ಅಷ್ಟೊಂದು ನಂಗೆ ಕಷ್ಟ ಆಗ್ತಿತ್ತು. ಬರೆಯೋದು ನಿಲ್ಲಿಸ್ತೇನೆ ಅಂತ ಹೇಳಿದ್ದೆ. ಆವಾಗ ಇಲ್ಲ, ಬರೆಯೋದನ್ನು ನಿಲ್ಲಿಸಬೇಡಿ ನೀವು ಅಂತ ಹೇಳಿದರು. ಹಾಗಾಗಿ ರಶ್ಮಿ ಸನಿಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅವಳು ಅಕ್ಕ 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 ಅಂತ ಹೇಳಿ ನನ್ನನ್ನು ಹುರಿದುಂಬಿಸ್ತಿದ್ಲು. ಆವಾಗ ನನಗೂ ಓ ಹೌದಲ್ವಾ, ಯಾಕೆ ನಿಲ್ಲಿಸಬೇಕು ಬರೆಯೋದನ್ನು. ಈಗ ಪ್ರಜ್ವಲ ಶೆಣೈ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಅಷ್ಟು ಜನರ ನೀವು ನೆನ್ಪಿಟ್ಕೊಂಡಿದ್ದೀರಿ, ಪ್ರೋತ್ಸಾಹಿಸಿದವರು. ಇದು ನಿಮ್ಮ ಒಳ್ಳೆಯ ಮನಸ್ಸು ಅಂತ ಹೇಳ್ಬೋದು. ನಿಮ್ಮಲ್ಲೊಂದು ಒಳ್ಳೆಯ ಗುಣ ಇದ್ದಕ್ಕೆ ಅಷ್ಟು ಜನ ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಹೆಚ್ಚಿನ ಜನ ನೆನ್ಪಿಡುವುದಿಲ್ಲ ಕೆಲವೊಂದು ವಿಷಯಗಳು, ನೀವು ನೆನಪಲ್ಲಿ ಇಟ್ಟಿದ್ದೀರಿ. ಮತ್ತೆ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ನೀವು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬೆಳೆಯುತ್ತಿರುವ ಪ್ರತಿಭೆಗಳನ್ನು ಬೆಳೆಸಿ. ಯಾಕಂದರೆ ಮನೆಯಲ್ಲಿ ಎಷ್ಟೋ ಹೆಣ್ಮಕ್ಳು ಬರ್ದಿದ್ದಿರುತ್ತೆ, ಅವರು ಹೊರಗಡೆ ತೋರಿಸ್ಕೊಳ್ಳಿಕ್ಕಾಗೋದಿಲ್ಲ. ಕವನ ಅಥವಾ ಕವಿತೆ, ಕಥೆಗಳನ್ನು ಬರೆದು ಹಾಗೆ ಇಟ್ಕೊಂಡಿರ್ತಾರೆ. ಅವರಿಗೆ ಮನೆಯವರಿಂದ ಸಪೋರ್ಟ್ ಸಿಕ್ಕಿದ್ರೆ ಆಮೇಲೆ ಅವ್ರು ಹೊರಗಡೆ ಜಗತ್ತಿಗೂ ಇದಾಗ್ತಾರೆ. ಈಗ ಇದು ಕೊನೆಯದಾಗಿ ಇನ್ನೊಂದು ಪ್ರಶ್ನೆ. ಈಗ ಸಾಹಿತ್ಯದ ಬಗ್ಗೆ ಏನಾದರೂ ಕನಸು ಇಟ್ಕೊಂಡಿದ್ದೀರಾ? ಮುಂದಿನ ದಿನಗಳಲ್ಲಿ ನಾನು ಈ ಥರ ಮಾಡಬೇಕು, ಹೀಗಿರಬೇಕು, ಈ ಥರ ಮುಂದುವರಿಬೇಕು ಅಂತೇಳಿ ಏನಾದರೂ? ನನಗೆ ಮೊದಲಿಂದ ಸಮಾಜ ಸೇವೆ ಮಾಡಬೇಕಂತ ತುಂಬ ಆಸೆ ಇದೆ. ಆದರೆ ಕೈಯಲ್ಲಿದ್ದಾಗ ಮಾತ್ರ ಸಮಾಜ ಸೇವೆ ಮಾಡ್ಲಿಕ್ಕೆ ಸಾಧ್ಯ. ಅದೊಂದು ತುಂಬ ಆಸೆ ಇದೆ, ಮುಂದೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಕಾಯ್ತಾ ಇದ್ದೇನೆ. ನಿಮ್ಮ ಆಸೆ ಬೇಗ ಈಡೇರಲಿ ಅಂತೇಳಿ ಹಾರೈಸ್ತೇವೆ. ಹಾಗೆ ಇನ್ನೂ ಸಹ ಹೆಚ್ಚಾಗಿ ನೀವು ಬರೀರಿ, ಮುಂದುವರಿಯಿರಿ, ದೊಡ್ಡ ಹೆಸರನ್ನು ಪಡೆದುಕೊಳ್ಳಿ, ಈ ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಕೊಡುಗೆಯನ್ನು ನೀಡಿ ಅಂಥೇಳಿ ನಾನು ನಿಮಗೆ ಹಾರೈಸ್ತಾ ಇದ್ದೇನೆ. ಸ್ಪಂದನ ಟಿವಿ ಹಾಗೂ ಅನಿತಾ ಸಿಕ್ವೇರ ಮೇಡಮ್ಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಅವಕಾಶ ನೀಡಿದ ಸ್ಪಂದನ ಟಿವಿಗೂ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇದುವರೆಗೂ ಯಶೋಧ ಗಾಣಿಗಾಯವರೊಂದಿಗೆ ಒಂದಿಷ್ಟು ಮಾತುಕತೆಗಳನ್ನು ನಡೆಸಿದೆವು. ಇದು ಇಂದಿನ ಕವಿ ಸಮಯ. ಮುಂದಿನ ಕವಿ ಸಮಯದಲ್ಲಿ ಮತ್ತೊಬ್ಬ ಕವಿಯೊಂದಿಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಸ್ಪಂದನ.